ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ವಿಜಯಗೋಪುರದ ಉದ್ಘಾಟನೆ ಮತ್ತು ಬ್ರಹ್ಮರಥ ಸಮರ್ಪಣಾ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಕಲ ರೀತಿಯಲ್ಲೂ ಕೂಡ ಉಜಿರೆ ಸಜ್ಜಾಗ್ತಾ ಇದೆ. ಇದೀಗ ನಾವು ಭೋಜನಾಲಯದಲ್ಲಿ ಇದ್ದೇವೆ. ಬಹಳ ವಿಶೇಷವಾಗಿ ಭೋಜನಾಲಯದ ಒಂದು ಸೊಬಗು ಯಾಕೆಂತಂದರೆ ಇದು ಬಹಳ ವಿಶೇಷವಾಗಿ ಕಾಣಿಸ್ತದೆ. ಬಹಳ ಅದ್ಭುತವಾಗಿ ಇಲ್ಲಿ ಆ ಒಂದು ಭೋಜನಾಲಯವನ್ನು ಮಾಡಿಸಿದ್ದಾರೆ. ಬಹಳ ಒಂದು ಸಾಂಪ್ರದಾಯಿಕ ಚಪ್ಪರ, ಅದರ ಜೊತೆಗೆ ಆ ಸಾಂಪ್ರದಾಯಿಕ ಚಪ್ಪರದ ಜೊತೆಗೆ ಇಲ್ಲಿಯ ಕಂಬಗಳ ರಚನೆ ಬಹಳ ವಿಶೇಷವಾಗಿ ಕಂಬಗಳ ರಚನೆಯೂ ಕೂಡ ಆಗಿದೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಈ ಭೋಜನದ ಅಂದರೆ ಛತ್ರದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಆ ಎಲ್ಲ ಸೌಂದರ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಮಧ್ಯಭಾಗದಲ್ಲಿ ಆ ಒಂದು 4 ಕಂಬಗಳನ್ನು ಹಾಕಿ ಮಂಟಪದ ರೀತಿಯಲ್ಲಿ, ಅಂದರೆ ಇಲ್ಲೊಂದು ದೇವಸ್ಥಾನದ ರೀತಿಯಲ್ಲಿ ಬರುತ್ತೆ, ಅಂತಹದ್ದೊಂದು ಚಿತ್ರಣ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇಲ್ಲಿ ಅನ್ನಪೂರ್ಣೆಯ ಒಂದು ಗುಡಿ ಈ ಒಂದು ಸ್ಥಳದಲ್ಲಿ ಬರುತ್ತೆ ಅನ್ನುವಂಥದ್ದು. ಈ ಸ್ಥಳದಲ್ಲಿ ಅನ್ನಪೂರ್ಣೆಯ ಗುಡಿ ಬರುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಆಹಾರ ಸಮಿತಿಯವರಿದ್ದಾರೆ, ಆಹಾರ ಸಮಿತಿಯ ಸಂಚಾಲಕರಾದಂತಹ ಉಜಿರೆಯ ದಿಶಾ ಸಮೂಹ ಸಂಸ್ಥೆಗಳ ಮಾಲಕರು ಅರುಣ್ ಅವರಿದ್ದಾರೆ. ಸರ್, ಏನು ಹೇಳ್ತೀರಿ? ಉಜಿರೆಯ ಬ್ರಹ್ಮ ಕಲಶೋತ್ಸವ ಯಾವ ರೀತಿಯಾಗಿ ತಯಾರಾಗಿದ್ರಿ? ಬಹಳಷ್ಟು ಮುಂಚೆ ನೀವು ಇಲ್ಲಿ ನೋಡುವಾಗ ಕಾಣ್ಬೋದು ನಿಮಗೆ. ಅಂದರೆ ಬೇರೆ ಕಡೆಗೆ ಕಂಪೇರ್ ಮಾಡಿದರೆ ನಾವು ಬಹಳಷ್ಟು ಮುಂಚಿತವಾಗಿ ತಯಾರನ್ನು ಮಾಡ್ತಾಯಿದ್ದೇವೆ. ಇದೊಂದು ನಮ್ಮ ಲಕ್ಷ್ಮೀ ಗುರುತು ಮೋಹನ್ರ ವಿಶಿಷ್ಟ ಕಲ್ಪನೆ. ಈ ಸ್ಥಳ, ಈ ಕಂಬಲ್ಲಿ ನೋಡ್ಬೋದು ಕಂಬಗಳು, ಆಮೇಲೆ ನಮಗೆ ಸೋಗೆ ಮಾಡಿದ್ದೇವೆ. ಇಡೀ ಚಪ್ಪರ ಮಾಡಬೇಕು ಅಂತಾದರೆ ಎಷ್ಟೆಲ್ಲ ಸಾಧನಗಳು ಬೇಕು ಅಂತೇಳಿ ನಾವು ಇದನ್ನು ಗಮನಿಸಬಹುದು. ಅಂತೂ ಈ ಉಜಿರೆಯ ಬ್ರಹ್ಮಕಲಶ ಯಾವಾಗಲೊಂದು ಮಾದರಿ ಅಂಥ ಜನಗಳಲ್ಲಿ ಉಜಿರೆ ಇರುವಂಥದ್ದು. ಹಾಗೆ ಈ ಮೋಹನ್ರ ಒಂದು ವಿಶಿಷ್ಟ ಕಲ್ಪನೆಯೊಂದಿಗೆ ಚಪ್ಪರ ಪ್ರಾರಂಭ ಬಾರಿ ಚೆಂದವಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ಪ್ರಧಾನ ಸಂಚಾಲಕರು ಒಳಗೆ ಶೆಟ್ರಿದ್ದಾರೆ, ರಾಮಚಂದ್ರ ಶೆಟ್ರು, ಅವರು ಕೂಡ ಬಹಳ ಪಳಗಿದವರು. ಇದರಲ್ಲಿ ಅನ್ನ ಸಂತರ್ಪಣೆ ಅಂತ ಹೇಳುವಾಗ ರಾಮಚಂದ್ರ ಶೆಟ್ಟಿ ಹೆಸರು ಯಾವಾಗಲೂ ಪ್ರಥಮವಾಗಿ ಮೂಡಿ ಬರ್ತದೆ. ಅವರ ವಿಶಿಷ್ಟ ಕಲ್ಪನೆ. ನಾವು ಕೂಡ ಒಳಗೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನು ಈಗಾಗಲೇ ರೆಡಿ ಮಾಡಿದ್ದೇವೆ. ನೆಲಕ್ಕೆ ಕಾಂಕ್ರೀಟನ್ನು ಹಾಕಿದ್ದೇವೆ. ಹಾಗೆ ದೊಡ್ಡ ದೊಡ್ಡ ಒಳಗಳು ತಯಾರಾಗಿದೆ. ಮತ್ತೊಂದು ಸಪ್ಲೈಗೆ ಬೇಕಾದಂತಹ ಅದಕ್ಕೆ ಬೇರೆ ಬೇರೆ ರೀತಿಯ ಅಡಿಕೆ ಮರದಿಂದ ಮಾಡಿದಂತಹ ಕಂಪಾರ್ಟ್ಮೆಂಟ್ಗಳನ್ನು ಮಾಡಿದ್ದೇವೆ. ಅಂತೂ ಶುದ್ಧವಾಗಿ, ಚೆಂದವಾಗಿ, ಚೊಕ್ಕವಾಗಿ ಎಲ್ಲರೂ ಬಂದವರಿಗೆ, ಭಕ್ತರಿಗೆ ಒಳ್ಳೆಯ ರೀತಿಯಲ್ಲಿ ಅವತ್ತು ಸೇವಾಕರ್ತರಿಗೆ ಮತ್ತು ಬಂದಂಥ ಎಲ್ಲ ಬ್ರಹ್ಮಕಲಶ ಇವರಿಗೆ ಒಳ್ಳೆಯದಾಗಿ ನಾವು ಅನ್ನದಾನವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗಾಗಲೇ. ಎಸ್, ನೋಡಿ ಅರುಣ್ ಅವರು ಮಾತಾಡ್ತಾ ಇಲ್ಲಿಯ ಕಂಪಾರ್ಟ್ಮೆಂಟ್ನ ಬಗ್ಗೆ ಹೇಳಿದರು. ಅಂದರೆ ಅಡಿಕೆಯ ಸಲಾಕೆಯಿಂದ ಮಾಡಿರ್ತಕ್ಕಂಥ ಕಂಪಾರ್ಟ್ಮೆಂಟ್ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ರಚನೆ ಆಗ್ತದೆ. ಇನ್ನೂ ಕೂಡ ಸಂಪೂರ್ಣ ಕೆಲಸ ಕಾರ್ಯಗಳಾಗಿಲ್ಲ. ಈಗ ಬಹಳ ಅರ್ಲಿ ಸ್ಟೇಜ್, ಬಹಳ ಅದ್ಭುತವಾದಂಥ ಕೆಲಸ ಈಗಾಗಲೇ ಆಗಿದೆ. ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು. ನೋಡಿ, ಮತ್ತೇನು ಸರ್? ಈಗಾಗಲೇ ಹೆಚ್ಚು ಕಮ್ಮಿ ಒಂದು 2 ಲಕ್ಷ ಜನರ ಊಟ ತಯಾರಿಯಲ್ಲಿ ನಾವಿದ್ದೇವೆ. ಈಗಾಗಲೇ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಹಾಗೆ ಮಾಡಿಕೊಂಡಿದ್ದೇವೆ ನಾವು. ಅದಕ್ಕೆ ಒಳ್ಳೆಯ ಪಾಕತಜ್ಞರು ಮತ್ತು ಸ್ವಯಂ ಸೇವಕರು ಎಲ್ಲ ರೆಡಿಯಾಗಿದ್ದಾರೆ ಈಗಾಗಲೇ. ಈ ಕಲ್ಪನೆಯನ್ನು ನೀವು ಈಗಲೇ ಚಿತ್ರ ನೋಡ್ಬೋದು. ಅಡಿಕೆ ಇದರದ್ದು, ಅದನ್ನು ಯಾವಾಗಲೂ ನಾವು ಸ್ಟೀಲ್ ಇದರಲ್ಲಿ ಮಾಡ್ತಾ ಇರುವಂಥದ್ದು. ಹಾಗೆ ಪರ್ಮನೆಂಟ್ ಆಗಿ ಇದು ನಮ್ಮ ಪ್ರಧಾನ ಸಂಚಾಲಕರು ರಾಮ್ ಶೆಟ್ಟರ್ ಒಂದು ಕಲ್ಪನೆ. ಇಷ್ಟು ಚೆಂದ ಆಗಬೇಕು, ಈ ರೀತಿಯ ವ್ಯವಸ್ಥೆ ಬೇಕು ಅಂತೇಳಿ. ಓಕೆ, ಅವರ ಜೊತೆಗೂ ಕೂಡ ಮಾತಾಡಿಸುವ. ಧನ್ಯವಾದ ಅರುಣನ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ನೋಡಿ, ಈ ಕಲ್ಪನೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆಹಾರ ಸಮಿತಿಯ ಪ್ರಧಾನ ಸಂಚಾಲಕರಿದ್ದಾರೆ. ಆಹಾರ ಸಮಿತಿಯ ಪ್ರಧಾನ ಸಂಚಾಲಕರ ಬಗ್ಗೆ ಅರುಣ್ ಅವರು ನಮ್ಮ ಜೊತೆಗೆ ಅಲ್ಲಿ ಹೇಳಿದ್ರು. ಅಂದರೆ ಅವರ ಕಲ್ಪನೆಗಳು, ಇಲ್ಲಿಯ ಕೆಲವೊಂದು ಚೇಂಜಸ್ಗಳು, ಒಂದು ಅಡಿಕೆಯ ಸಲಾಕೆಯಿಂದ ಮಾಡಲಾಗಿರುವಂಥ ವ್ಯವಸ್ಥೆಗಳು, ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರಧಾನ ಸಂಚಾಲಕರಾಗಿದ್ದ ರಾಮಚಂದ್ರ ಶೆಟ್ಟಿ ಅವರಿದ್ದಾರೆ. ಸರ್, ಏನು ಹೇಳ್ತೀರಿ? ಹೇಗೆ ಆಗ್ತಾ ಇದೆ ಒಂದು ಸಿದ್ಧತೆ ಮತ್ತು ಏನು ವಿಶೇಷತೆ? ಓಂ ಶ್ರೀ ಜನಾರ್ದನ ನಮಃ. ಸಿದ್ಧತೆ ಅಂತೇಳಿ ಏನಿಲ್ಲ. ನಾನು 3ನೇ ಬ್ರಹ್ಮಕಲಶದ ಅವಕಾಶ ಸಿಕ್ಕಿದೆ ನಮಗೆ. ಹಾಗೆ ಅದರ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ನಾವಿಲ್ಲಿ ವ್ಯವಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ನನಗೆ ಒಂದು ಕಾಲಿಗೆ ಸ್ವಲ್ಪ ಗಾಯ ಆಗಿ ಸ್ವಲ್ಪ ತೊಂದರೆ ಆಯಿತು. ಆಗ ನನ್ನ ಮಗ ನನ್ನೊಟ್ಟಿಗೆ ಸಾಥ್ ಕೊಟ್ಟ. ಹಾಗೆ ಅದರ ಜೊತೆಗೆ ಅರುಣ್ರು ಮತ್ತು ಜಯಂತ್ ಶೆಟ್ಟಿ, ನಮ್ಮ VIP ಸೆಕ್ಷನ್ನೆಲ್ಲ ಜಯಂತ್ ಶೆಟ್ಟಿ ನೋಡಿಕೊಳ್ಳೋದು. ಹಾಗೆ ಎಲ್ಲ, ಮತ್ತು ವೆಂಕಟರಮಣ ಹೆಬ್ಬಾರರು ಇನ್ನೊಬ್ಬರಿದ್ದಾರೆ. ಪಾಪ ಅವರಿಗೆ ಸ್ವಲ್ಪ
ಆರೋಗ್ಯ ಸಮಸ್ಯೆ ಇದ್ದರಿಂದ ಅವ್ರು ಸಹ ಇವತ್ತು ಬರಲಿಲ್ಲ. ಮತ್ತು ನೀವು ಬರ್ತೀನಿ ಅಂತ ಅವರಿಗೆ ಗೊತ್ತಿಲ್ಲ, ಹಾಗೆ ಅವ್ರು ಬರಲಿಲ್ಲ. ಮತ್ತು ವ್ಯವಸ್ಥೆ ಅಂತೇಳಿದರೆ ನಮ್ಮದು ದೇವರದಲ್ಲಿ 2 ಬ್ರಹ್ಮಕಲಶ ಏನು ವಿಘ್ನ ಇಲ್ಲದೆ ನೆರವೇರಿದೆ ಅಂತ ನಾನು 100ಕ್ಕೆ 100 ಹೇಳ್ತೇನೆ, ನನಗೆ ವಿಶ್ವಾಸ ಉಂಟು. ಹಾಗೆ ಇದು ಸಹ ಹಾಗೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಈಗ ಮಾಡಿದ್ದೇವೆ, ತಯಾರು ಮಾಡಿದ್ದೇವೆ. ನಮ್ಮದು ಮಿನಿಮಮ್ ಒಂದು ದಿವಸಕ್ಕೆ 20ರಿಂದ 25 ಸಾವಿರ ಜನ, ಅದಕ್ಕಿಂತ ಜಾಸ್ತಿ ಬಂದರೂ ಸಮೇತ ನಾವು ರೆಡಿ ಇದ್ದೇವೆ. ಯಾಕೆಂದರೆ ಅಡುಗೆ ತಂಡ, ದೊಡ್ಡ ಅಡುಗೆ ತಂಡ ಬರ್ತದೆ, 10-30 ಜನರ ಅಡುಗೆ ತಂಡ ಬರ್ತದೆ. ಸ್ವಚ್ಛತೆಗೆ ಸುಮಾರು ಒಂದು 15ರಿಂದ 20 ಜನ ಸ್ವಚ್ಛತೆಗೆ ಇದ್ದಾರೆ. ಸುಮಾರು ಒಂದು 250 ನಮಗೆ ಸ್ವಯಂ ಸೇವಕರು ನಾವು ಕೇಳಿದ್ದೇವೆ, ಆಲ್ಮೋಸ್ಟ್ ಬರ್ತಾರೆ ಅವರು ಸಹ. ಹಾಗೆ ನಾವು 8 ಕೌಂಟ್ರ್ ಮಾಡಿದ್ದೇವೆ. 8 ಕೌಂಟ್ರ್ ಅಂತೇಳಿ ನಮ್ಮದು ಊಟ 12 ಗಂಟೆಗೆ ಪ್ರಾರಂಭ ಆಗ್ತದೆ. 8 ಕೌಂಟ್ರು ಮಾಡಿದ್ದೇವೆ. 8 ಕೌಂಟ್ರಲ್ಲಿ 1,000 1,500 ಜನ ಹೋದರೂ ನಮ್ಮದು ಊಟ ಸುಮಾರು 1-1.5 ಗಂಟೆಯೊಳಗೆ ನಮಗೆ 10,000ರಿಂದ 15,000 ಜನ ಬಂದರೂ ಅದನ್ನು ಮುಗಿಸ್ಲಿಕ್ಕಾಗ್ತದೆ. ಆ ರೀತಿಯಲ್ಲಿ ನಾವು ವ್ಯವಸಾಯ ಮಾಡಿದ್ದೇನೆ. 8 ಕೌಂಟ್ರುಗಳಿಗೆ 8 ಪ್ರಮುಖರನ್ನು ಮಾಡಿದ್ದೇವೆ. ಅವರಿಗೆ ಜೊತೆಗಾರರಾಗಿ 4 ಜನರನ್ನು ಮಾಡಿದ್ದೇವೆ. ಇಲ್ಲಿ ಒಳಗೆ ತೋಡಲಿಕ್ಕೆ 20 ಜನರನ್ನು ಮಾಡಿದ್ದೇವೆ. ತೋಡಿದ್ದನ್ನು ತಂದು ಕೊಡಲಿಕ್ಕೆ 16 ಜನರನ್ನು ಮಾಡಿದ್ದೇವೆ. ಇಲ್ಲಿ 16 ಜನ, ನಾವು ಇಲ್ಲಿ 16 ಜನ, ಇಲ್ಲಿ ಈ ಕೌಂಟ್ರಲ್ಲಿ ಸಮೇತ ನಾವು 16 ಜನ ಇರ್ತೇವೆ. ಅಂದರೆ ಹೊರಗೆ ಯಾವುದು ಖಾಲಿ ಆಗ್ತದೆ ಅದನ್ನು ಕೊಡಲಿಕ್ಕೆ ಇವರು ಇರ್ತಾರೆ. ಮತ್ತು ನಮ್ಮದು ಇನ್ನೊಂದು ಸಿಸ್ಟಮ್ ಏನಂತೇಳಿದರೆ ಎಲ್ಲ 3 ಒಂದೊಂದು ಐಟಮನ್ನು 3 ಪಾತ್ರೆಯಲ್ಲಿ ತುಂಬಿಸಿಡುವಂಥದ್ದು. ಈ ಸಾರಿ 2 ಐಟಮನ್ನಲ್ಲಿ 2 ಪಾತ್ರೆಗಳನ್ನು ತುರಿಗೆ ಕಳಿಸಿರ್ತೇವೆ. 3ನೇ ಪಾತ್ರೆ ಇಲ್ಲಿ ಇರ್ತದೆ. ಅಲ್ಲಿ ಯಾವುದು ಪಾತ್ರೆ ಮುಗೀತು ಆ ಪಾತ್ರೆಯನ್ನು ತಂದರೆ ಮಾತ್ರ ಇಲ್ಲಿಯ ಪಾತ್ರೆಯನ್ನು ನಾವು ನೀವು ಕೊಡೋದು. ಇಲ್ಲದ್ರೆ ಎಲ್ಲ ಅಲ್ಲಿ ಜಮೆ ಆಗ್ತದೆ, ನಮಗೆ ಇಲ್ಲಿ ಗೊಂದಲ ಆಗ್ತದೆ, ಭಟ್ರುಗಳು ಗೊಂದಲ ಆಗ್ತಾರೆ, ಒಳಗೆಲ್ಲ ಮುಗೀತದೆ, ಎಲ್ಲ ನೋಡಿದರೆ ಅಲ್ಲಿ ಇರ್ತದೆ. ಅಂದರೆ ಎಲ್ಲ ಮೊದಲಿನ ಅನುಭವಗಳು. ಹಾಗೆ ಈ ಸಾರಿ ಹಾಗೆಲ್ಲ ಮಾಡಿದ್ದೇವೆ ನಾವು. ಮತ್ತು ಈಗ ಇಲ್ಲಿಯ ವ್ಯವಸ್ಥೆ ಇದೆಂತ ಇದು ಅಡಿಕೆ ಇದೆಲ್ಲ 8 ಕೌಂಟ್ರ್ ಮಾಡಿದ್ದೇವೆ. 8 ಕೌಂಟ್ರಿಗೆ 8 ನಂಬರ್ ಹಾಕ್ತೇವೆ ನಾವು. ಇಲ್ಲಿ ಸಹ 8 ಕೌಂಟ್ರಿಗೆ 8 ನಂಬರ್ ಹಾಕ್ತೇವೆ. ಇಲ್ಲಿಂದ ಬರ್ತದೆ ಅಲ್ಲ, ಕೌಂಟ್ರ್ ಇಲ್ಲಿಂದ ಅಲ್ಲ, ಕೌಂಟ್ರ್ ಇಲ್ಲಿಂದ ಬರ್ತದೆ. 1 2 3 4 ಮತ್ತು ನಡುವಿನಲ್ಲಿ 20 ಫೀಟ್ ಪ್ಯಾಸೇಜ್ ಇರ್ತದೆ. ಅಲ್ಲಿ ಮೈಕದ್ದು ಇರ್ತದೆ. ಮತ್ತೊಂದು 6-7 ಜನ ನಾವು, ಅಂದರೆ ಗಣ್ಯರು ಅಂತೇಳಿ ಅಲ್ಲ, ಒಂದು ವ್ಯವಸ್ಥಾ ಪ್ರಮುಖರಲ್ಲಿ ಕೂತ್ಕೊಂಡಿರ್ತೇವೆ. ಅಂದರೆ ಎಲ್ಲ ಅದನ್ನು ವೀಕ್ಷಣೆ ಮಾಡಿಕೊಂಡು ನೋಡಿಕೊಂಡು ಏನೆಲ್ಲ ಕೊರತೆ ಆಗಿದೆ, ಎಲ್ಲಿ ಎಂಥದ್ದಾಗಿದೆ ಅಂತೇಳಿ ನೋಡಿಕೊಂಡು ಅದಕ್ಕೆ ಬೇಕಾದಾಗೆ ಮೈಕದ ವ್ಯವಸ್ಥೆ ಉಂಟು. ಅದರಿಂದ ಅತ್ಲಾಗೆ ವಾಪಸ್ಸು 4 ಕೌಂಟ್ರ್ ಉಂಟು. ಹಾಗೆ ನಾವು ಮುಗ್ದ ತಕ್ಷಣ ಅವ್ರು ತರ್ತಾರೆ. ಇಲ್ಲಿ ತಂದು ಕೊಟ್ಟ ತಕ್ಷಣ ನಾವಲ್ಲಿ ಕೊಡ್ತೇವೆ. ಇಲ್ಲಿ ಖಾಲಿಯಾದ ಪಾತ್ರೆ ಇಲ್ಲಿ ಬಂದ ಕೂಡಲೇ ನಾವು ಅದನ್ನು ಅಡುಗೆ ಮನೆಗೆ ಕಳಿಸ್ತೇವೆ. ಅಡುಗೆ ಮನೆಯಲ್ಲಿ ತೋಡುವವರಿದ್ದಾರೆ. ಮತ್ತು ತೋಡಲಿಕ್ಕೆ ನಾವು ಭಾರಿ ಗಟ್ಟಿ ಜನರನ್ನು, ಅಂದರೆ ನಾವು 1-2 ಕಾರ್ಯಕ್ರಮದಲ್ಲಿ ಹೋದಲ್ಲಿ ಈ ದೊಡ್ಡ ಪಾತ್ರೆಗಳು 7,000 ಜನ 8,000 ಜನ ಕ್ಕೆ ಬೇಕಾದಂಥ ಸಾರು, ಸಾಂಬಾರು, ಪಾಯಸ ಮಾಡಿದರೆ ಅದನ್ನು ತೋಡಲಿಕ್ಕೆ ಯಾನ್ ಪೋಪೆ ಅಂತೇಳಿ ಒಮ್ಮೆ ಹೋಗ್ತಾರೆ. ಮತ್ತು ಅದರ ಬಿಸಿ ತಾಗಿದ ಕೂಡಲೇ 1 ಬಕೆಟ್ 2 ಬಕೆಟ್ ತೊಡೆದು ಅವರು ಹೋಗ್ತಾರೆ. ಅದು ತುಂಬ ಅನುಭವ ಆಗಿದೆ ನಮಗೆ. ಅದಕ್ಕೆ ಈ ಸಾರಿ ಅದಕ್ಕೆ ಸರಿಯಾದ ವ್ಯಕ್ತಿಗಳು ಯಾರು ಅಂತೇಳಿ ನೋಡಿ ನಮಗೆ 10 ಜನ ಬೇಕಾದ್ದು ನಾವು 20 ಜನ ಮಾಡಿದ್ದೇವೆ ನಾವು ಅದಕ್ಕೆ. ಹಾಗೆ ನಾವು ಭಾರಿ 5 ಜನ ಓಡಿದ್ರು 5 ಜನ ಓಡಿದ್ರು ನಾವು 15 ಜನರಲ್ಲಿ ಸುಧಾರಿಸ್ತೇವೆ. ಮತ್ತು ದೇವರದಲ್ಲಿ ಜನಾರ್ದನ ಸ್ವಾಮಿಯ ಆಶೀರ್ವಾದ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ, ಕಾವಂದರು, ನಮ್ಮ ಶರತ್ ಕೃಷ್ಣ ಪಟ್ಟಣರು, ನಮ್ಮ ದೊಡ್ಡ ದನಿಗಳು ವಿಜಯರಾಘವ ಪಟ್ಟಣರ ಆಶ್ರಯದಿಂದ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ಆಲೋಚನೆ ಮಾಡಿದ್ದೇವೆ. ಹಾಗೆ ಜನಾರ್ದನ ಸ್ವಾಮಿ ನಮಗೆ ಯಶಸ್ವಿ ಮಾಡಿಕೊಡಲಿ ಅಂತ ಬೇಡಿಕೊಳ್ತಾ ಇದ್ದೇವೆ. ಇನ್ನು ನಮ್ಮ ಅರುಣ್ ಕುಮಾರ್ ಇದ್ದಾರೆ. ನನಗಿಂತ ಜಾಸ್ತಿ ಅನುಭವಿ ಅವರು, ನಾನಲ್ಲ ಸರ್. ಅರುಣಣ್ಣ, ಈಗ ನೀವಿಬ್ಬರು ಅನುಭವಿಗಳು ಒಟ್ಟು ಸೇರಿಕೊಂಡು ಹಳೆಬೇರು ಹೊಸ ಚಿಗುರು ಎಲ್ಲ ಒಟ್ಟಿಗಿದ್ದಾವೆ. ಇದು ನಿಮಗೂ 3ನೇ ಬ್ರಹ್ಮಕಲಶ ಅಲ್ವಾ? ಈ ಸಾರಿಯ ಅಡಿಗೆ ಮನೆಯಲ್ಲಿ ಏನು ವಿಶೇಷತೆ ಇದೆ? ಸಾಧಾರಣವಾಗಿ ಬ್ರಹ್ಮಕಲಶದಲ್ಲಿರುವಂಥದ್ದು ಅನ್ನ ಸಂತರ್ಪಣೆಯಲ್ಲಿ ಸಾಧಾರಣವಾಗಿ ಎಲ್ಲ ಇರ್ತದೆ. ಅಂದರೆ ಉಪ್ಪಿನಕಾಯಿ, ಆಮೇಲೆ ಪಲ್ಯ ಅಥವಾ ಗಸಿ, ಅಥವಾ ಇದು ಸಾರು, ಸಾಂಬಾರು, ಪಾಯಸ, ಮಜ್ಜಿಗೆ, ಮತ್ತು ಯಾವುದಾದ್ರು ವಿಶೇಷವಾದಂಥ ಸ್ವೀಟನ್ನು ನಾವು ಅಲ್ಲಿ ಇಟ್ಟಿರ್ತೇವೆ ಯಾವಾಗಲೂ ಕೂಡ. ಇದು ಮಾಮೂಲಿ ನಡೆಯುವಂಥದ್ದು. ಆದರೆ ಈ ಸಲ ನಮಗೆ ಗೊತ್ತಿದ್ದ ಪ್ರಕಾರ ಕೆಲವೆಲ್ಲ ಬೇರೆ ಬೇರೆ ಮೆನುಗಳನ್ನು ನಾವು ತಯಾರು ಮಾಡ್ತಾಯಿದ್ದೇವೆ. ಅಂದರೆ ಆವತ್ತಿನ ನಮಗೆ ಲಭ್ಯತೆಯನ್ನು ನಮಗೆ ಸಿಗ್ತದೆ, ಅದರ ಮೇಲೆ ನಾವು ಅದಕ್ಕೆ ತಯಾರು ಮಾಡ್ತಾಯಿದ್ದೇವೆ. ಹೆಚ್ಚಾಂಶ ಪ್ರತಿ ದಿವಸ ಕೂಡ 2 ಸ್ವೀಟನ್ನು ನಾವು ಇಟ್ಟಿರ್ತೇವೆ. ಸರ್, ಅತಿಥಿಗಳಿಗೆ ಯಾವ ರೀತಿ ಸತ್ಕಾರಕ್ಕೆ ರೆಡಿ ಆಗಿದ್ದೀರಿ? ಯಾರನ್ನ ಈಗ ನಿಮಗೆ ಇದು ರಿಪೋರ್ಟ್ರು ಕೇಳಿ ಸರ್. ಅವರಿಗೆ ನಮ್ಮಲ್ಲಿ ಪ್ರಧಾನವಾಗಿ ರಾಮ್ ಶೆಟ್ಟಿ ಹೇಳಿದ ಹಾಗೆ ನಮ್ಮ ಹಿರಿಯರವರು, ಅಂದರೆ ಇದು ಹೆಚ್ಚಾಂಶ ನಮ್ಮ ಲೆಕ್ಕದಲ್ಲಿ ನಮಗೆ ಉಜಿರೆ ಬ್ರಹ್ಮಕಲಶ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಕೂಡ ಒಂದು 10-20 ಬ್ರಹ್ಮಕಲಶ ಕೂಡ ನಾವು ಅದನ್ನು ಸುಧಾರಿಸಿದ್ದೇವೆ. ಅವರಿಗೆ ಮಾರ್ಗದರ್ಶನ ಅವ್ರದ್ದು ನಮಗೆ. ನಾನು ಕೂಡ ಕೊಲ್ಲಿ ಇರ್ಬೋದು, ಚಂದ್ಕೂರು ಇರ್ಬೋದು, ಮಲೆಬೆಟ್ಟು, ತುಂಬ ದೇವಸ್ಥಾನಗಳಲ್ಲಿ ನಾವು
ಮುಂದೆ ಹೋಗಿ ನಾವು ಅದನ್ನು ಚೆಂದ ನಡೆಸಿಕೊಟ್ಟಿದ್ದೇವೆ. ಇದೆಲ್ಲ ನಮಗೆ ಪಾಠಗಳು, ತುಂಬ ಪಾಠ ಆಗಿದೆ ನಮಗೆ. ಹಾಗಾಗಿ ಅದರ ಮುಖಾಂತರ ನಾವು ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಸಾಧ್ಯತೆ ಬಾಧ್ಯತೆಯನ್ನು ಅದನ್ನು ಅವಲೋಕಿಸಿ ನಾವು ಅದನ್ನು ಮುಂದುವರಿತಾ ಇದ್ದೇವೆ. ಅಂತೂ ಈ ನಮ್ಮ ಈಗಾಗಲೇ ಇಷ್ಟು ಬೇಗ ತಯಾರಿ ಆಗುವಂಥದ್ದು ಬಹಳ ಕಮ್ಮಿ. ಆದರೆ ನಮ್ಮಲ್ಲಿ ಹಾಗಲ್ಲ, ಎಲ್ಲ ಸ್ವಯಂ ಸೇವಕರು ಮತ್ತು ಅದರ ಮುಖ್ಯಸ್ಥರೆಲ್ಲ ಇದ್ದ ಕಾರಣ ಇದು ಬಹಳಷ್ಟು ವೇಗವಾಗಿ ಒಂದು ಈಗಾಗಲೇ ದಿವಸಗಳುಂಟು. ಅದು ಕೂಡ ಆದಷ್ಟು ವೇಗವಾಗಿ ನಮ್ಮ ಹತ್ರ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ನಾನು ಹೇಳಬೇಕಾದ್ರೆ ನಾನು ಒಂದು ಸುರುವಿನ ಬ್ರಹ್ಮಕಲಶ 2001ರಲ್ಲಿ ಆದದ್ದಿಲ್ಲಿ ಭಾರಿ ಯಶಸ್ವಿಯಾಗಿದೆ. ಅದು 1400 ಜನರಿಗೆ ನಾವು ನೆಲದಲ್ಲಿ ಬಾಳೆ ಎಲೆ ಹಾಕಿ, ನೆಲದಲ್ಲಿ ಅಡಿಕೆ ಮರ ಹಾಕಿ, ಬಾಳೆ ಎಲೆ ಹಾಕಿ ಅವರಿಗೆ ಬಡಿಸಿ ಊಟ ಮಾಡಿಸಿ 1400 ಜನರಿಗೆ. ಆವಾಗಲೂ ಸುಮಾರು 20-25 ಸಾವಿರ ಜನ ಒಂದು ದಿವಸಕ್ಕೆ. 2ನೇ ಬ್ರಹ್ಮಕಲಶವು ಯಶಸ್ವಿ ಆಯಿತು ನಮ್ಮದು. ಹಾಗೆ ನಮಗೆ ಮತ್ತು ಅನುಭವ ಏನು ಅಂತ ಹೇಳಿದರೆ ಧರ್ಮಸ್ಥಳದ ನಡಾವರಿ, ಆಮೇಲೆ ಧರ್ಮಸ್ಥಳದ ತುಳು ಸಮ್ಮೇಳನ, ಸುರ್ಯದ ಬ್ರಹ್ಮಕಲಶ, ಸೌತಡ್ಕದ ಬ್ರಹ್ಮಕಲಶ, ಅದೆಲ್ಲ ಭಾರಿ ನಮಗೆ ಅನುಭವಕ್ಕೆ ಸಾಕ್ಷಿಯಾದಂಥ ಕೆಲವು ಕೆಲಸಗಳು. ಮತ್ತು ಇದರ ಕೆಲಸ ಈಗ ಜಾಸ್ತಿ ನಾನಂದರೆ ಸುಮ್ಮನೆ ಕೂತ್ಕೊಳ್ಳೋದು ಮಾತ್ರ. ಎಲ್ಲ ನನ್ನ ಮಗ ಅಜಯ್ ಕುಮಾರ್ ಇದ್ದು ಉಮೇದು ಮತ್ತು ಅರುಣ್ರಿದ್ದು ಉಮೇದು ಎಲ್ಲ ಅಜಯ್ ಹೇಳಿದಾಗೆ ಮತ್ತು ಅರುಣ್ರು ಹೇಳಿದಾಗೆ ಕೆಲಸ ಎಲ್ಲ ಆಗಿದೆ. ಹಾಗೆ ಇದು ಯಶಸ್ವಿ ಆಗಲಿಕ್ಕೆ ಕಾರಣ ಇವರೇ ಇಬ್ಬರು. ನಾನು ಇದ್ದೇನೆ, ನಾನು ಇಲ್ಲಂತಲ್ಲ, ಆದರೆ ಇವರಿಬ್ಬರು ಮುಖ್ಯ ಕಾರಣ. ಯಾಕೆಂದರೆ ಅರುಣ್ರು ಭಾರಿ ಸಮಾಧಾನ ಇಂಥದ್ದು, ನಾನು ಹೇಳಿದ್ರು ಆಗ್ತದೆ ಅವರಿಗೆ, ಅವನು ಹೇಳಿದ್ರು ಆಗ್ತದೆ, ಅಂಚ ಮಲ್ಪಗನ ತೊಂದರೆ ಇದ್ದಂತೀವಿ. ಹಾಗೆ ಅವನಿಗೆ ಹಾಗೆಲ್ಲ, ಅವನಿಗೆ ಪಕ್ಕ ಆಗಬೇಕು, ಅದು ಹೀಗೆ ಅಂತ ಹೇಳಿದರೆ ಹೀಗೆ ಆಗಬೇಕು, ಅದರಲ್ಲಿ ಚೇಂಜಸ್ ಇಲ್ಲ. ಹಾಗೆ ಅಷ್ಟು ಚಂದ ಮೂಡಿ ಬಂದದ್ದು ಅಜಯನಿಂದಾಗಿ ಚಂದ ಮೂಡಿ ಬಂದಿದೆ. ಇದು ಬಹುಶಃ ಈ ರೀತಿಯಲ್ಲಿ ನಾವು ಇಷ್ಟ ತನಕ ಎಲ್ಲಿಯೂ ಮಾಡಲಿಲ್ಲ. ಯಾವ ಬ್ರಹ್ಮಕಲಶದಲ್ಲಿಯೂ ನಾವು ಈ ರೀತಿಯ ಒಂದು ವ್ಯವಸ್ಥೆ ಎಲ್ಲಿಯೂ ಮಾಡಲಿಲ್ಲ. ಹೌದು. ಇದು ಒಂದು ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ಅದು ನಿಮಗೆ ದೃಶ್ಯದಲ್ಲಿ ತೋರಿಸ್ತೇವೆ. ಸರ್, ಹೇಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದೀರಿ? ಈಗ ಪಾಕಶಾಲೆ ಕಾಂಕ್ರೀಟ್ ಎಲ್ಲ ಹಾಕಿದ್ರೆ ಎಲ್ಲ ರೆಡಿಯಾಗಿದೆಯಾ? ಕ್ಷೇತ್ರದ ಜನಾರ್ದನ ದೇವರನ್ನು ನೆನೆಸಿಕೊಂಡು ನಮ್ಮ ಹಿರಿಯರಾದ ರಾಮಚಂದ್ರ ಶೆಟ್ಟರು ಹಾಗೂ ಅರುಣಣ್ಣ ಅವರ ನೇತೃತ್ವದಲ್ಲಿ ಈ ಸಲ ಅಡುಗೆ ಪಾಕಶಾಲೆ ಹೆಚ್ಚಿನ ಶುಚಿತ್ವಕ್ಕೆ ಮಹತ್ವವನ್ನು ಕೊಟ್ಟಿದೆ. ಆದ್ದರಿಂದ ಎಲ್ಲಿ ಕೂಡ ಪಾಕಶಾಲೆ ಈ ಥರ ಕಾಂಕ್ರೀಟ್ ಹಾಕಿ ನೆಲದ ವ್ಯವಸ್ಥೆಯನ್ನು ಕೊಟ್ಟಿರುವುದಿಲ್ಲ. ನಾವು ಈ ಬ್ರಹ್ಮಕಲಶಕ್ಕೆ ಶುಚಿತ್ವಕ್ಕೆ ಮಹತ್ವವನ್ನು ಕೊಟ್ಟದ್ರಿಂದ ಈ ಥರ ಪಾಕಶಾಲೆಯ ನೆಲದ ಕಾಂಕ್ರೀಟನ್ನು ವ್ಯವಸ್ಥೆ ಮಾಡಿದ್ದೇವೆ. ಹಾಗೂ ಸಿಮೆಂಟ್ ಫ್ಲೋರಿಂಗ್ ಮಾಡಿ ಅವರಿಗೆ ಅಡುಗೆಯವರಿಗೂ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಒಲೆಗಳ ವ್ಯವಸ್ಥೆಗಳನ್ನು ಅದೇ ಥರವೇ ಅವರ ನಿರ್ದೇಶನದಂತೆ ಮಾಡಿದ್ದೇವೆ. ಹಾಗೆ ಈ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ಸಹ ಆಭಾರಿಯಾಗಿದ್ದೇವೆ. VIP ಸೆಕ್ಷನ್ ಹೇಗೆ ನೋಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದೀರಿ? ಕಳೆದ 3 ಬ್ರಹ್ಮಕಲಶದಿಂದ ನಾವು ಅಷ್ಟೊಂದು ಅನುಭವವನ್ನು ಗಳಿಸಿದ್ದೇವೆ. ಯಾಕೆಂತೇಳಿದ್ರೆ ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಬೇಕು. ನಾವು ಈ VIP ಸೆಕ್ಷನ್ನಲ್ಲಿ ಮಧ್ಯಾಹ್ನದ್ದು ಮತ್ತು ರಾತ್ರಿದು ವ್ಯವಸ್ಥೆ ಮಾತ್ರ, ಬೆಳಗ್ಗೆದು ಉಪಹಾರದ ವ್ಯವಸ್ಥೆ ಇಲ್ಲ. ಈ 2 ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ನಾವು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜನರಿಗೆ ಅಲ್ಲಿ ಕುಳಿತು ವ್ಯವಸ್ಥೆ ಈ VIP ಸೆಕ್ಷನ್ನಲ್ಲಿ ಇಲ್ಲಿ ಏನು ಐಟಮ್ ಉಂಟು ಅಂಥದ್ದೇ ಐಟಮನ್ನು ಅಲ್ಲಿ ನಾವು ಬಡಿಸುವಂಥದ್ದು. ಆದರೆ ಕುಳಿತು ಬಾಳೆ ಎಲೆ ಊಟದಲ್ಲಿ ಕುಳಿತು ವ್ಯವಸ್ಥೆ VIP ಸೆಕ್ಷನ್ನಲ್ಲಿ ನಾವು ಮಾಡ್ತಾಯಿದ್ದೇವೆ. ಕಳೆದ 3 ವರ್ಷದಲ್ಲಿ ನಾವು ಏನು ಅನುಭವವನ್ನು ಗಳಿಸಿದ್ದೇವೆ ನಾವು ಅದನ್ನು ಹೊಸದಾಗಿ ಈ ವರ್ಷ ಕೂಡ 1 ವರ್ಷ ಮಾಡಿದ್ದನ್ನು ಅದನ್ನು ಬೇರೆ ರೀತಿಯಲ್ಲಿ ಮಾಡಿ ಮತ್ತು ಯಶಸ್ವಿ ಆಗಬೇಕು ಎಂಬ ದೃಷ್ಟಿಯಿಂದ ಕಳೆದ 3 ಅವಧಿಯಲ್ಲಿ ಕೂಡ ಮಾಡಿದಂಥದ್ದನ್ನು ಈ ವರ್ಷ ನಾವು ಒಂದಷ್ಟು ನಾವು ಕಲ್ತಿದ್ದೇವೆ. ಇದಮಿತ್ತಮಿಂತ ಹೇಳಿಕೆ ನಾವು ಬೃಹಸ್ಪತಿಗಳೆಲ್ಲ ಇದೇ ರೀತಿ. ಆದರೆ ಈ ಬ್ರಹ್ಮಕಲಶದಲ್ಲಿ ಇಲ್ಲಿ ಪ್ರಾರಂಭಗೊಂಡ ಬ್ರಹ್ಮಕಲಶವು ಪ್ರತಿ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಮಾದರಿ ಬ್ರಹ್ಮಕಲಶ ಆಗಿದೆ. 9 ದಿವಸದ ಕಾರ್ಯಕ್ರಮ, 9 ದಿವಸದಲ್ಲಿ ನಿರಂತರ ಅನ್ನ ಸಂತರ್ಪಣೆ. ಬೆಳಿಗ್ಗೆ ನಾವು 6 ಗಂಟೆಗೆ ಪ್ರಾರಂಭ ಮಾಡಿದರೆ ಅದು 11 ಗಂಟೆಯವರೆಗೂ ಸತತವಾಗಿ ನಡೀತಾ ಇರ್ತದೆ. ವಿಶೇಷವಾಗಿ ಸುರುವಿನ ವರ್ಷದ ಬ್ರಹ್ಮಕಲಶದ ವರ್ಷದಲ್ಲಿ ಬ್ರಹ್ಮಕಲಶದ ದಿವಸ ನಾವು 12 ಗಂಟೆಗೆ ಪ್ರಾರಂಭ ಮಾಡಿದ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ರಾತ್ರಿ 1:30 ಗಂಟೆಯವರೆಗೆ ನಿರಂತರವಾಗಿ ನಾವು ಅದನ್ನು ನಡೆಸಿಕೊಟ್ಟಿದ್ದೇವೆ. ದೇವರು ನಮಗೆ ಆ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಈ ವರ್ಷವೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಮಾಡುವವರಿದ್ದೇವೆ. ಇದು ಒಂದು ಛತ್ರದ ಒಂದು ಒಳಭಾಗ ಅಂದರೆ ಪಾಕಶಾಲೆ ನಾವು ನಿಮಗೆ ತೋರಿಸ್ಬೇಕು. ಅದೇ ಇಲ್ಲಿ ಈ ಪಾಕಶಾಲೆಯನ್ನು ಸ್ವಲ್ಪ ವಿವರಿಸಿ. ಇದೆಲ್ಲ ಇದೆಯಲ್ಲ ಕೌಂಟರ್ ಇದೆ. ಇದು ಕೌಂಟರ್ ಈಗ ಮಾಡಿದ್ದು ನಾವು. ಅಂದರೆ ಇಷ್ಟವರೆಗೆ ಎಲ್ಲಿ ಸಹ ಇಂಥ ಕೌಂಟರ್ ಮಾಡಲಿಲ್ಲ. ಇದೊಂದು ನಮ್ಮ ಹಿರಿಯರು ರಾಮಚಂದ್ರ ಶೆಟ್ಟರು ಮತ್ತು ಅರುಣ್ರೆಲ್ಲ ಅವರ ಒಂದು ಪ್ಲ್ಯಾನ್ ಪ್ರಕಾರ ಇದನ್ನು ಮಾಡಿದ್ದು. ಇದೀಗ ಇಲ್ಲಿ ಅಲ್ಲಿ
ಎಸ್, ಇದೀಗ ಪಾಕಶಾಲೆಯ ಒಳಭಾಗ ಹೇಗೆ ಇಲ್ಲಿ ವ್ಯವಸ್ಥೆ? ಇದೀಗ ಪಾಕಶಾಲೆ ಅದು ಒಳಭಾಗ ಇದು, ಅಂದರೆ ಕಿಚನ್ ಕೌಂಟರ್. ಇಲ್ಲಿ ನಮ್ಮದೊಂದು 30 ಜನರದ್ದು ಒಂದು ತಂಡ ಬರ್ತದೆ ಭಟ್ರುಗಳದ್ದು. ಅವರೇ ಫುಲ್ ಇದರೊಳಗೆ ಅವ್ರದ್ದು ಕೆಲಸ. ಇದರಿಂದ ತೋಡುವವರು ನಮ್ಮ ವಾಲಂಟಿಯರ್ಸ್ ಅದೇ. ಈಗ ಅವರು ರಾಮಚಂದ್ರ ಶೆಟ್ಟರು ಹೇಳಿದ ಹಾಗೆ ತೋಡುವವರು ನಮಗೆ ತೋಡಿಕೊಡುವಂಥವ್ರು 3 ಸೆಟ್ ಆಗಿ ತೋಡಿಕೊಡುವಂಥವ್ರು ಇಲ್ಲಿ ನಮಗೆ 20 ಜನರು ಇರ್ತಾರೆ. ಇವರು ನಮಗೆ ಇಲ್ಲಿ ಕೊಟ್ಟದ್ದನ್ನು ತಗೊಂಡು ಹೋಗಲಿಕ್ಕೆ ನಮ್ಮ ಹತ್ರ 16 ಜನ ಇದ್ದಾರೆ. ಅವರು ಇಲ್ಲಿಂದ ತಗೊಂಡು ಹೋಗಿ ನಮಗೆ ಕೌಂಟ್ರಿಗೆ ಕೊಡ್ತಾರೆ. ಈ ಕೌಂಟ್ರಿಗೆ 8 ಕೌಂಟ್ರಿಗೆ ಈ ಕೌಂಟ್ರಲ್ಲಿ ಅದೆಲ್ಲ ಸ್ಟೋರ್ ಮಾಡ್ತೇವೆ. ಇಲ್ಲಿಂದ ಅದು ನಮ್ಮ ಅನ್ನ ಬಡಿಸುವ ಕೌಂಟ್ರಿಗೆ ಅದು ಹೋಗ್ತದೆ. ಇದೀಗ ತಾವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇಲ್ಲಿ ಪಾಕಶಾಲೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡಿ. ಒಲೆ ಕ್ರಿಯೇಟ್ ಆಗಿದೆ, ಅದರ ಪಕ್ಕದಲ್ಲಿ ಪಾಕಶಾಲೆ ಬಿಸಿ ನೀರು ಹೋಗ್ಲಿಕ್ಕೆ ಒಂದು ಕಣಿಯ ರೂಪದಲ್ಲಿ ವ್ಯವಸ್ಥೆ ಮಾಡಿಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿಂದ ಎಲ್ಲ ತೋಡಿ ತದ ಬಳಿಕ ಇಲ್ಲಿಂದ ಸೀದಾ ಬಂದು ಇಲ್ಲಿ ಅನ್ನವನ್ನೆಲ್ಲ ತೋಡಿ ಈ ಕೌಂಟ್ರ್ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಆ ಕಡೆಗೆ ಬಡಿಸುವವರು ಇರ್ತಾರೆ, ಅಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ. ಇದಕ್ಕೆ ಬೇಕಾದಂತಹ ರೀತಿಯಂಥ ವ್ಯವಸ್ಥೆಯನ್ನು ಈ ರೀತಿ ಕಲ್ಪಿಸಲಾಗಿದೆ. ಬಹಳಷ್ಟು ಸ್ಟ್ರಿಕ್ಟಾಗಿ ನಿಯಮಬದ್ಧವಾಗಿ ಇದಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ತಂಡ ಸಣ್ಣದಾಗಿದೆ. ರಾಮಚಂದ್ರ ಶೆಟ್ಟರು ಇರ್ಬೋದು, ಅರುಣ್ರು ಇರ್ಬೋದು, ಜಯಂತ್ರು ಇರ್ಬೋದು, ಅಜಯ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿಗೆ ಈ ಎಲ್ಲ ಒಂದು ಕೆಲಸ ಆಗುವಾಗ ಇದರ ನೀರು ಹೋಗಿ ಎಲ್ಲಿ ಸೇಕರಣೆ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಬೇಕಾದಂಥ ಒಂದು ಇಂಗುಗುಂಡಿಯನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡು ಯಾವುದೇ ರೀತಿಯಂಥ ಕನ್ಫ್ಯೂಷನ್ ಇಲ್ಲಿ ಇರಬಾರ್ದು ಅನ್ನುವಂತಹ ಯೋಚನೆಯನ್ನು ಮಾಡಿ ಬಹಳ ವ್ಯವಸ್ಥಿತವಾದಂತಹ ಅನ್ನಛತ್ರದ ಕಲ್ಪನೆಯನ್ನು ಇಟ್ಕೊಂಡು ಮಾಡಿದ್ದಾರೆ. ಇದು ಪರ್ಮನೆಂಟಾ ಅನ್ನುವಂತಹ ರೀತಿಯಲ್ಲಿ ಡೌಟ್ ಬರುತ್ತೆ, ಆ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಎಸ್, ಇಂಗುಗುಂಡಿ ಅಂದರೆ ಇಡೀ ಪಾಕಶಾಲೆಯ ನೀರು ಹೋಗಿ ಎಲ್ಲಿ ಸೇಕರಣೆ ಆಗುತ್ತೆ ಅನ್ನುವಂಥದ್ದಕ್ಕೆ ಉತ್ತರವಾಗಿ ಬಹಳ ಬೃಹತ್ ಇದು ಇಂಗುಗುಂಡಿಯೋ ಅಥವಾ ದೊಡ್ಡ ಕೆರೆಯೋ ಅನ್ನುವಂಥ ರೀತಿಯಲ್ಲಿ ಅನುಮಾನ ಹುಟ್ಟಿಸ್ತಾ ಇದೆ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ, ಆ ರೀತಿಯಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 50 ಅಡಿ ಉದ್ದ, 30 ಅಡಿ ಅಗಲ, 50 ಅಡಿ ಉದ್ದ ಮತ್ತು 30 ಅಡಿ ಅಗಲದ ಬೃಹತ್ ಇಂಗುಗುಂಡಿಯನ್ನು ಮಾಡಿಟ್ಕೊಂಡಿದ್ದಾರೆ. ಆ ಮೂಲಕ ಇಲ್ಲಿ ಎಲ್ಲ ನೀರು ಅದರಲ್ಲಿ ಶೇಖರಣೆ ಆಗುವಂತಹ ರೀತಿಯಲ್ಲಿ ಯಾವುದೇ ರೀತಿಯಂಥ ತೊಂದರೆ ಆಗದಂಥ ರೀತಿಯಲ್ಲಿ, ಒಂದು ವೇಳೆ ದಿನಕ್ಕೆ 25,000 ಬದಲು 50,000ದಂತೆ ಜನ ಬಂದರೂ ಕೂಡ ಯಾವುದೇ ರೀತಿಯಂಥ ಸ್ವಚ್ಛತೆಗೆ ತೊಂದರೆ ಆಗದಂತಹ ರೀತಿಯಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, 50 ಅಡಿ ಉದ್ದ, 30 ಅಡಿ ಅಗಲದ ಬೃಹತ್ ಇಂಗುಗುಂಡಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ವಿಶೇಷವಾದಂಥ ಟೇಬಲ್, ಸಾಂಪ್ರದಾಯಿಕ ಟೇಬಲ್ ಅಂತ ಇದನ್ನು ಕರಿಬೋದು. ಯಾಕೆಂತಂದರೆ ಪ್ರತಿ ಬಾರಿಯೂ ಇಲ್ಲಿ ಬ್ರಹ್ಮಕಲಶ ಆಗುವಂಥದ್ದು ಅಥವಾ ಯಾವುದೇ ಕಾರ್ಯಕ್ರಮ ಆಗುವಾಗ ಇಲ್ಲಿ ಹೇಗೆ ಕಟ್ಟಿಂಗ್ ಮಾಡ್ತಾಯಿದ್ರು ಅಂದರೆ ತರಕಾರಿ ಕಟ್ಟಿಂಗ್, ಇಲ್ಲಿ ಹೇಗಾಗುತ್ತೆ? ಮೊದಲು ನಾವು ನೆಲದಲ್ಲಿ ಕೂತ್ಕೊಂಡು ಕಟ್ ಮಾಡಲಿಕ್ಕೆಲ್ಲ ಮಾಡ್ತಿದ್ರು. ಅಂದರೆ ಈಗ ಸಮಸ್ಯೆಗಳಂದರೆ ತುಂಬ ಕಾಲು ನೋವು ತುಂಬ ಇರ್ತದೆ. ಹೆಂಗಸು ಲೇಡೀಸ್ ಕಟ್ ಮಾಡಲಿ ಪ್ರಾಯದವರಿಂದ ತುಂಬ ಬರ್ತಾರೆ, ತುಂಬ ಜನ ನಮ್ಮಲ್ಲಿ 100-200 ಜನ ಕಟ್ಟಿಂಗ್ ಮಾಡಲಿಕ್ಕೆ ಬರ್ತಾರೆ. ತುಂಬ ಅದರಲ್ಲಿ ಕಷ್ಟ ಆಗ್ತದೆ ಅವರಿಗೆ. ಅದಕ್ಕೆ ಇದು ವಿಶೇಷವಾಗಿ ಸಲ ನಮ್ಮ ಅಜಯನ ಕಲ್ಪನೆ ಹೀಗಾಗಬೇಕು ಅಂತೇಳಿ ಅದಕ್ಕೊಂದು ಟೇಬಲ್ನಾಗೆ ಮಾಡಿ ಇದರಲ್ಲಿ ಆ ಸೈಡ್ ಮತ್ತು ಈ ಸೈಡ್ ಚೇರ್ ಹಾಕಿ ಮಧ್ಯದಲ್ಲಿ ಕಟ್ಟಿಂಗ್ ಮಾಡುವಂಥ ಕೂತು ಕಟ್ಟಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಲ್ಲಿ 50 ಜನ ಕಟ್ಟಿಂಗ್ ಮಾಡುವಂಥದ್ದು ವ್ಯವಸ್ಥೆಯನ್ನು 50 ಜನಕ್ಕೆ ಕಟ್ಟಿಂಗ್ ಮಾಡುವ ವ್ಯವಸ್ಥೆಯನ್ನು ಕೂತ್ಕೊಂಡು ಮೇಲೆ ಚೇರಲ್ಲಿ ಕೂತ್ಕೊಂಡು ಮಾಡುವಂಥ ವ್ಯವಸ್ಥೆ ಮಾಡಿದೆ. ಯಾಕೆಂತ ಹೇಳಿದರೆ ಪ್ರತಿ ಸಲ ನಮಗೆ ಜಾತ್ರಾ ಟೈಮ್ ಇರ್ಬೋದು, ಶಾರದೋತ್ಸವ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಅದಕ್ಕೆಲ್ಲ ಬರುವಂಥವರು ಪ್ರಾಯದ ಒಂದು ಅಮ್ಮಂದಿರು ಬರ್ತಾರೆ. ತರಕಾರಿ ಅವ್ರದ್ದೊಂದು ಸೇವೆ ಇರ್ತದೆ ಯಾವಾಗಲೂ. ಸೊ ಅವರಿಗೆ ಕೂತ್ಕೊಳ್ಳುವುದು ನೆಲದಲ್ಲಿ ಕೂತ್ಕೊಂಡು ಕಟ್ಟಿಂಗ್ ಮಾಡಲಿಕ್ಕೆ ಪಾಪ ಕಷ್ಟಪಡ್ತಾರೆ ಅವರು. ಅದನ್ನು ನೋಡಿ ನಾವೊಂದು ಈ ಸಲ ಚೇಂಜ್ ಮಾಡುವ. ಯಾಕಂತ ಹೇಳಿದರೆ 9 ದಿವಸ ಕಂಟಿನ್ಯೂಸ್ ಇರೋದ್ರಿಂದ ಅವ್ರು ಕಂಟಿನ್ಯೂ ಬರ್ತಾರೆ ಪಾಪ. ಅವರಿಗೋಸ್ಕರ ನಾವೊಂದು ಮೇಲೆ ಕೂತ್ಕೊಂಡು ಕಟ್ಟಿಂಗ್ ಮಾಡುವಂಥ ವ್ಯವಸ್ಥೆ ಇದ್ದರೆ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದು. ಎಲ್ರಿಗೊಂದು ಅವಕಾಶ ಇರಲಿ ಅಂತೇಳಿ ನಾವು ಇದನ್ನು ಮಾಡಿದ್ದು. ಮತ್ತು ಬೇರೆ ಬೇರೆ ತುಂಬ ಜಾಗಗಳುಂಟು. ನೆಲ ಕೂತು ಕಟ್ಟು ಮಾಡೋರಿಗೆ ವ್ಯವಸ್ಥೆ ಉಂಟು, ಮೇಲೆ ಕೂತು ಕಟ್ಟು ಮಾಡೋರಿಗೆ ವ್ಯವಸ್ಥೆ ಉಂಟು. ಅಂದರೆ ತಯಾರಿಗಳು ಹೇಗಿರ್ತದೆ ಅವತ್ತಿನ ನಮಗೆ ಗೊತ್ತಾಗಬೇಕಷ್ಟೇ. ಒಂದು ನಿರೀಕ್ಷೆಯಲ್ಲಿದ್ದೇವೆ, ಒಂದು 20,000 ಜನ ಲಾಸ್ಟಿನ ಹೊತ್ತು ಒಂದು 50,000 ಜನಕ್ಕೆ ತಯಾರಿಯಲ್ಲಿ ನಾವು ಇವಾಗ ಸಿದ್ಧತೆ ಮಾಡಿಕೊಂಡಿದ್ದೇವೆ. ವಿಶಾಲವಾದಂತಹ ಭೋಜನಾಲಯ, ಬಹಳ ಅದ್ಭುತವಾದಂತಹ ಕಲ್ಪನೆಯ ಪಾಕಶಾಲೆ, ಅದರ ಜೊತೆಗೆ ಆ ಪಾಕಶಾಲೆಯಿಂದ ಫುಡ್ಡನ್ನು ತೆಗೆದು ಇಡುವಂತಹ ಕೌಂಟರ್, ಅದರ ಜೊತೆಗೆ ತರಕಾರಿ ಕಟ್ ಮಾಡಲಿಕ್ಕೆ ವಿಶೇಷವಾದಂತಹ ಒಂದು ಟೇಬಲ್ ರೂಪದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆ, ಅದರ ಜೊತೆಗೆ ಇಲ್ಲಿನ ಎಲ್ಲ ನೀರನ್ನು ಶೇಖರಿಸಿಡಲು 50 ಅಡಿ ಉದ್ದ 30 ಅಡಿ ಅಗಲದ ಬೃಹತ್ ಇಂಗುಗುಂಡಿ, ಅದು
ಫುಲ್ ಆದರೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಇಂಗು ಗುಂಡಿಯನ್ನು ಇಟ್ಟುಕೊಂಡು ಭಾಳ ಅದ್ಭುತವಾದ ಕಲ್ಪನೆಯೊಂದಿಗೆ ಉಜಿರೆಯ ಪಾಕಶಾಲೆ ನಿರ್ಮಾಣ ಆಗಿದೆ. ಮುಂದೆ ನಾಡಿದ್ದು ಬ್ರಹ್ಮಕಲಶದ ಹೊತ್ತು ಎಲ್ಲರೂ ಕೂಡ ಬನ್ನಿ, ಪಾಕಶಾಲೆಯ ವೈಭವದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ಮೆಲುಕು ಹಾಕಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.